ಸುದ್ದಿ ಮಾಡುವುದಷ್ಟೇ ಪತ್ರಕರ್ತರ ಜವಾಬ್ದಾರಿಯಾಗಬಾರದು. ಇದರ ಜೊತೆಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಎಂದು ಶಾಸಕ ಸುನಿಲ್ ಕುಮಾರ್ ಹೇಳಿದರು. ಅವರು ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪತ್ರಿಕಾ ಭವನದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ರೇಕಿಂಗ್ ನ್ಯೂಸ್ ನೆಪದಲ್ಲಿ ವ್ಯಕ್ತಿಯ ತೇಜೋವಧೆ ಮಾಡುವುದು ಸರಿಯಲ್ಲ. ಸಾಮಾಜಿಕ ಬದ್ಧತೆ ಹಾಗೂ ಜವಾಬ್ದಾರಿಯ ಜೊತೆಗೆ ಸುದ್ದಿಗೆ ಮಹತ್ವ ಕೊಟ್ಟು ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸುವ ಹೊಣೆಗಾರಿಕೆ ಪತ್ರಕರ್ತರು ನಿಭಾಯಿಸಬೇಕು ಎಂದು ಕಿವಿಮಾತು ಹೇಳಿದರು. ಶರೀಫರು ಉಲ್ಲೇಖ ಮಾಡಿದಂತೆ ಕಾರ್ಕಳಕ್ಕೆ ಒಂದು ವ್ಯವಸ್ಥಿತವಾದಂತಹ ಪತ್ರಿಕಾ ಭವನ ಇವತ್ತು ಲೋಕಾರ್ಪಣೆ ಆಗಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಅನ್ನುವಂತ ಚರ್ಚೆಗಳು ಬಹಳ ಇತ್ತು. ಆದರೆ ಕೊನೆಗೆ ತಾಲೂಕು ಕಚೇರಿ ಆವರಣದ ಒಳಗೆ ಒಂದು ಹಳೆಯ ಕಟ್ಟಡವನ್ನು ತೆಗೆದುಕೊಂಡು ಅದಕ್ಕೆ ಶೃಂಗಾರ ಮಾಡಿ ಇವತ್ತೊಂದು ಹೊಸ ಕಟ್ಟಡವನ್ನ ಶರೀಫ್ ಮತ್ತು ಅವರ ಇಡೀ ತಂಡ ಇವತ್ತು ಮಾಡಿದೆ. ಬಹುಶಃ ಅದನ್ನು ನೋಡಿದಾಗ ಒಂದು ಸುಂದರವಾದಂತಹ ಪತ್ರಿಕಾ ಭವನ ಅಂತ ನಮ್ಗೆ ಅನ್ಸುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ತಾಲೂಕಿನ ಎಲ್ಲ ಚಟುವಟಿಕೆಗಳಿಗೆ ಅದೊಂದು ಕೇಂದ್ರ ಆಗಬೇಕು. ಪತ್ರಿಕಾ ಭವನ ಇಲ್ಲಿಯ ನಮ್ಮೆಲ್ಲ ತಾಲೂಕಿನ ಚಟುವಟಿಕೆಗಳನ್ನ ಜನರಿಗೆ ಹೇಳಿಕೊಳ್ಳಲಿಕ್ಕೆ ಬೇಕಾದಂತ ಒಂದು ಒಳ್ಳೆಯ ಕೇಂದ್ರ. ಪತ್ರಕರ್ತರದ್ದು ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಜವಾಬ್ದಾರಿ ಇದೆ. ಪತ್ರಿಕಾ ಭವನಗಳ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಯಪಡಿಸುವಂತಹ ಮತ್ತು ಪ್ರತಿದಿನ ಪತ್ರಕರ್ತರು ಎಲ್ಲರ ಒಂದು ಕಡೆಗೆ ಒಟ್ಟಾಗಿ ತಾಲೂಕಿನ ಸಮಸ್ಯೆಗಳಿಗೆ ಧ್ವನಿಯಾಗುವಂತಹ ಮತ್ತು ಪೂರಕವಾದಂತಹ ಚಟುವಟಿಕೆಗಳಿಗೆ ಸ್ಪಂದಿಸುವಂತ ಒಂದು ಒಳ್ಳೆಯ ಕೇಂದ್ರ ಅದಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶೆ ಇದೆ. ದಾನಿಗಳು ದೊಡ್ಡ ಪ್ರಮಾಣದಲ್ಲಿ ನೆರವು ಮಾಡಿದ್ರಿಂದ ಇವತ್ತು ಸುಂದರವಾದಂತಹ ಒಂದು ಕಚೇರಿ ಇವತ್ತು ನಿರ್ಮಾಣ ಆಗಿದೆ. ಮುಂದಿನ ತಾಲೂಕಿನ ಎಲ್ಲ ಚಟುವಟಿಕೆಗಳು ಪತ್ರಕರ್ತರದ್ದು, ವೆಬ್ ಚಾನೆಲ್ಗಳದ್ದು, ಉಳಿದಂತವ್ರು ಯಾರ್ಯಾರ್ದು ನಿಮ್ದು ಎಲ್ಲ ಇದೆಯೋ ಅದೆಲ್ಲದನ್ನು ಕೂಡ ಇಲ್ಲಿ ಈ ಕಚೇರಿಯ ಮುಖಾಂತರ ಚಟುವಟಿಕೆಗಳು ನಡೀಲಿ ಅಂತೇಳಿ ನಾನು ಆಶಿಸ್ತೇನೆ. ಎರಡನೇದು, ಪತ್ರಕರ್ತರು ಅಂತಂದಾಗ ಅಥವಾ ಪತ್ರಿಕಾ ಕ್ಷೇತ್ರ ಅಂತಂದಾಗ ನಾನು ಪತ್ರಕರ್ತನಾಗಿ ಸಾರ್ವಜನಿಕ ಜೀವನವನ್ನು ಆರಂಭ ಮಾಡಿದಂಥದ್ದು. ಸುಮಾರು 3-4 ವರ್ಷಗಳ ಕಾಲ ಪತ್ರಿಕಾ ವರದಿಗಾರನಾಗಿ ನಾನು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅವತ್ತಿನ ಪತ್ರಕರ್ತರ ಭಾವನೆಯ ಮನೋಭಾವನೆಗೂ ಇವತ್ತಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಿದೆ. ಎಸ್ಸಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ನೂತನ ಪತ್ರಿಕಾ ಭವನವನ್ನು ಉದ್ಘಾಟಿಸಿ ಮಾತನಾಡಿ, ಪತ್ರಕರ್ತರು ಸಮಾಜದ ಕಣ್ಣಿದ್ದಂತೆ. ಸಮಾಜದ ಆಗು ಹೋಗುಗಳನ್ನು ಸ್ಪಂದಿಸುವ ಪತ್ರಕರ್ತರಿಗೆ ಸ್ವಂತ ಕಟ್ಟಡದ ಅವಶ್ಯಕತೆ ಇದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕಾದ ಅಗತ್ಯತೆ ಇದೆ ಎಂದು ಹೇಳಿದರು. ಎಲ್ಲ ಕಡೆ ಪತ್ರಿಕಾ ಭವನ ಇದ್ರೂ ಕೂಡ ಮೂಡುಬಿದಿರೆಯಲ್ಲಿ ಕೂಡ ಬಹಳ ಹಿಂದೆ ಪ್ರಾರಂಭಗೊಂಡಿದೆ. ಎಲ್ಲ ಕಡೆ ಪತ್ರಕರ್ತರ ಭವನ ಇದೆ. ಆದರೆ ಕಾರ್ಕಳದಲ್ಲಿ ಆ ಕೊರತೆ ಇದ್ದುದನ್ನು ಶರೀಫ್ ಒಂದು ಎಲ್ಲ ಒಟ್ಟಿಗೆ ಒಂದು ಶ್ರಮದಿಂದ ಇವತ್ತು ನಿವಾರಣೆ ಆಗಿದೆ. ಅದು ಅವರೇ ಮುಂದೆ ಬೇರೆ ಸ್ವತಃ ಅಂತ ಹೇಳಿ ನಾನು ಬರೆಯಲಾಗೂ ಹೇಳಿದೆ, ಸುನೀಲ್ ಕುಮಾರ್ ಅವರಿಗೆ ಒಂದು ಮನವಿ ಕೊಡಿ, ಸರ್ಕಾರದಿಂದ ಒಂದು ಜಾಗ ಪಡೆಯುವ, ಜಾಗ ಪಡೆದು ಅದರಲ್ಲಿ ಸ್ವಂತ ಕಟ್ಟಡವನ್ನು ಪರ್ಮನೆಂಟ್ ಆಗಿ ಎಲ್ಲಿಗೂ ಮಾದರಿಯಾದ ರೀತಿಯಲ್ಲಿ ಶರೀಫ್ ಅವರು ಕಟ್ಟಿಸಿಕೊಡ್ಬೇಕಂತ ನಾನು ಎಲ್ಲ ಕಾರ್ಯಗಳ ಜನತೆ ಕೂಡ ಕೇಳ್ತೇನೆ. ನಮ್ಮ ಸಹಕಾರ ಅಂತೂ ಖಂಡಿತ ಇದೆ. ನಾನು ಎಲ್ಲಿ ಪತ್ರಕರ್ತರನ್ನು ಕಟ್ಟಡ ಇರ್ಬೋದು ಅವ್ರು ಕಟ್ಟುವಾಗ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಕಾರ್ಕಳ ತಹಶೀಲ್ದಾರ್ ಪ್ರದೀಪ್ ಕುಮಾರ್, ರವೀಂದ್ರ ಶೆಟ್ಟಿ ಬಜಗೋಳಿ, ಬೋಳಾ ಪ್ರಶಾಂತ್ ಕಾಮತ್, ಉದ್ಯಮಿ ಮೊಹಮ್ಮದ್ ಗೌಸ್, ಕೆಎಂಸಿ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥ ಮೋಹನ್ ಶೆಟ್ಟಿ, ವಾರ್ತಾಧಿಕಾರಿ ಮಂಜುನಾಥ್, ರಾಜ್ಯ ಸಮಿತಿಯ ಕಿರಣ್ ಮಂಚನ್ಬೈಲ್ ಉಪಸ್ಥಿತರಿದ್ದರು. ಉದಯ್ ಮುಣ್ಕೂರು ಸ್ವಾಗತಿಸಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಹರೀಶ್ ಸಚ್ಚರಿಪೇಟೆ ವಂದಿಸಿದರು. ಕೃಷ್ಣ ಅಜ್ಜಿಕಾರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗೇಶ್ ನಲ್ಲೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.